ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತ ಅನೇಕ ಸಾರ್ವಜನಿಕ ಹಾಗೂ ಖಾಸಗಿ ಕಾರ್ಯಕ್ರಮಗಳಿಗೆ ಧ್ವನಿ ಮತ್ತು ಬೆಳಕು ಅಗತ್ಯ. ಇದನ್ನು ಪೂರೈಸುವ ಕಾರ್ಯವನ್ನು ನಮ್ಮ ಜಿಲ್ಲೆಯ ಅನೇಕ ಮಂದಿ ಉದ್ಯೋಗದ ರೀತಿಯಲ್ಲಿ ನಡೆಸುತ್ತಿದ್ದೇವೆ. ಈ ಎಲ್ಲ ಮಾಲಕರನ್ನು ಒಗ್ಗೂಡಿಸಿಕೊಂಡು ಕಟ್ಟಿಕೊಂಡು ಬಂದಿರುವಂತಹ ನಮ್ಮ ಸಂಸ್ಥೆ ನಮ್ಮ ಜಿಲ್ಲಾ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ. ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿ ಮತ್ತು ಬೆಳಕಿನ ಸಂಬಂಧಪಟ್ಟ ಪರಿಕರವನ್ನು ಪೂರೈಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತೇವೆ. ನಮ್ಮ ಜಿಲ್ಲೆಯ ಈ ಸಂಘದಲ್ಲಿ ಸುಮಾರು 1,000ಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಎಲ್ಲರೂ ಈ ಉದ್ಯೋಗವನ್ನು ನಂಬಿ ಸ್ವ ಉದ್ಯೋಗವನ್ನಾಗಿಸಿ ತಮ್ಮ ಕುಟುಂಬಕ್ಕೆ ನೆರವಾಗುತ್ತಿದ್ದಾರೆ. ಇದರೊಂದಿಗೆ ಸುಮಾರು 6,000ಕ್ಕೂ ಅಧಿಕ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಅವರ ಮನೆಗೂ ಈ ಉದ್ಯೋಗವೇ ಆಧಾರ ಸ್ತಂಭವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆಗಳ ಪ್ರಕಾರ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬೇಕಾಗಿರುವ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅನುಕೂಲತೆ, ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ಅಲ್ಲಿ ಸೇರಿರುವ ಜನಸಂಖ್ಯೆಯ ಲೆಕ್ಕಾಚಾರದಲ್ಲಿ ಧ್ವನಿವರ್ಧಕ ವ್ಯವಸ್ಥೆ ಪೂರೈಸುವುದನ್ನು ಪೊಲೀಸ್ ಇಲಾಖೆಯು ತಡೆ ಹಿಡಿಯಲಾಗಿದ್ದು ಇದರಿಂದ ನಮಗೆ ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ಮತ್ತು ಕಲಾವಿದರಿಗೆ ಅನೇಕ ತೊಂದರೆಗಳುಂಟಾಗುತ್ತದೆ. ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಲಾವಿದರಿದ್ದು ಅವರ ಪ್ರತಿಭಾ ಪ್ರದರ್ಶನಕ್ಕೆ ಹಾಗೂ ಕಲಾವೃತ್ತಿಗೆ ಈ ಪ್ರಕಾರ ಧ್ವನಿವರ್ಧಕ ಪೂರೈಸಲು ಅನುಮತಿ ಇಲ್ಲದೆ ಇರುವುದರಿಂದ ಕಲಾವಿದರು ಕಾರ್ಯಕ್ರಮ ನೀಡಲಾಗದೆ ತಮ್ಮ ಆದಾಯಕ್ಕೂ ಪರದಾಡುವಂತಾಗಿದೆ. ಈ ಎಲ್ಲ ವಿಷಯವನ್ನು ಮನಗಂಡು ಇನ್ನು ಮುಂಬರುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸೇರುವ ಜನಸಂಖ್ಯೆ, ಸ್ಥಳ ಹಾಗೂ ಕಾರ್ಯಕ್ರಮದ ಅವಶ್ಯಕತೆಗೆ ತಕ್ಕಂತೆ ಧ್ವನಿವರ್ಧಕ ಬಳಸಲು ಅವಕಾಶ ನೀಡದಿದ್ದಲ್ಲಿ ನಾವು ಸಂಸ್ಥೆಯ ಮಾಲಕರಾಗಿ ಹಾಗೂ ಸಂಘದ ಸದಸ್ಯರಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ಮುಂದೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಂದರೆ ನಾಳೆಯಿಂದ 21/8/2025ರಿಂದ ಯಾವುದೇ ರೀತಿಯ ಧ್ವನಿವರ್ಧಕವನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ. ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ನಮಗೆ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಪರಿಹಾರಕ್ಕೆ ಶ್ರಮಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಅಂತ ಇಲ್ಲ, ಯಾಕಂದ್ರೆ ನಮಗೆ 1,000 ಜನ ಸೇರುವಲ್ಲಿ 2 ಸ್ಪೀಕರ್ ಇಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಆದೇಶ ಕೊಟ್ಟಿರ್ತಾರೆ. ಈ ಆದೇಶದಂತೆ ಆ ಕಾರ್ಯಕ್ರಮ ಸಕ್ಸಸ್ ಆಗುದಿಲ್ಲ ಅಂದ್ರೆ ಆ ಜನರು ಅಲ್ಲಿ ಇರುವವರೆಗೆ ತಲುಪುವುದಿಲ್ಲ. ಇದು ರೀಸೆಂಟ್ ಒಂದು ವಾರದಿಂದ ಇತ್ತೀಚೆಗೆ ಸೂಚನೆ ರೈಟಿಂಗ್ ನಲ್ಲಿ ಯಾವ್ದು ಬಂದಿಲ್ಲ. ಬಂದಲ್ಲಿ ಪೊಲೀಸ್ನವರು ಪ್ರೋಗ್ರಾಮ್ ಮಾಡದಂತೆ ನಮ್ಮನ್ನು ನಿರ್ಬಂಧಿಸುತ್ತಾರೆ. ನಮ್ಮ ಇಕ್ವಿಪ್ಮೆಂಟ್ಸ್ ಕೂಡ ಅವರು ತಗೊಂಡೋಗಿರುತ್ತಾರೆ. ಟೈಮಿಂಗ್ಸ್ ಅಲ್ಲ ಇದು, ಬೆಳಿಗ್ಗೆ ಟೈಮಿಂಗ್ಸ್ ಇದಲ್ಲ. ಒಂದು ನಿಮಿಷ, ನಮ್ಗೆ ಆಕ್ಚುಲಿ ನಮ್ಮನ್ನು ಜಿಲ್ಲಾಡಳಿತ ಕರೆಯಲಿಲ್ಲ, ಯಾವುದೇ ಮೀಟಿಂಗ್ ಮಾಡಲಿಲ್ಲ. ನಮ್ಗೆ ಕಮಿಷನರ್ ಎಂತ ಈ ವಾಟ್ಸಪ್ ಗ್ರೂಪ್ ಅಲ್ಲಿ ಎಂತ ಬಂದಿದೆ ಅಂತ ಹೇಳಿದ್ರೆ 10 ಗಂಟೆ ತನಕ 10 ಗಂಟೆಗೆ ಸೌಂಡ್ ಅನ್ನು ಬಂದ್ ಮಾಡ್ಬೇಕು, ಮತ್ತೆ ಡಿಜೆ ಅನ್ನು ಹಾಕ್ಬಾರ್ದು ಅಂತ ಮಾತ್ರ ಬಂದೇ ಬಿಟ್ಟು ಬೇರೆ ಏನ್ ಬರ್ಲಿಲ್ಲ. ನಾವು ಡಿಜೆ ಅನ್ನು ಎಲ್ಲಿ ಕೂಡ ಹಾಕ್ಲಿಲ್ಲ. ಈಗ ಪೊಲೀಸ್ ಇಲಾಖೆ ಎಲ್ಲ ಕನ್ಫ್ಯೂಷನ್ ಎಂತ ಹೇಳಿದ್ರೆ ಅವರಿಗೆ ಡಿಜೆ ಅಂತ ಎಂತ ಅಂತ ಹೇಳಿದ್ರೇನೆ ಗೊತ್ತಿಲ್ಲ. ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ನಮ್ದು ಇಲ್ಲಿ ಉರ್ವ ಸ್ಟೋರ್ ಅಲ್ಲಿ ಆರ್ಕೆಸ್ಟ್ರಾ ಇದ್ದದ್ದು. ಆರ್ಕೆಸ್ಟ್ರಾ ಇರುವಾಗ 6 ಗಂಟೆಗೆ ಕೆಳಗೆ 2 ಬೇಸ್ ಇತ್ತು. 5 ಗಂಟೆಗೆ ಬಂದು ಕೆಳಗೆ 2 ಬೇಸ್ ಇತ್ತು, ಅದನ್ನು ತೆಗೆಯಲಿಕ್ಕೆ ಹೇಳಿದ್ರು. ಆಕ್ಚುಲಿ ಒಂದು ಸೌಂಡ್ ಅಂತ ಹೇಳಿದ್ರೆ ಮೊದಲೆಲ್ಲ ಹಾರ್ನ್ ಇತ್ತು, ಆಗ ಹಾರ್ನ್ ಅಲ್ಲಿ ಹೇಳ್ತಿತ್ತು. ಈಗ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೇ ಈ ಯೂಟ್ಯೂಬ್ ಆಗಿರ್ಬೋದು ಇಲ್ಲ ಫೇಸ್ಬುಕ್ ಅದರಲ್ಲೆಲ್ಲ ನೋಡಿ ಅವರೇ ನಮಗೆ ಆರ್ಡರ್ ಕೊಡ್ತಾರೆ, ಇಂತೆಂತ ಸೌಂಡ್ ಬೇಕು, ಇಂಥದ್ದು ಹ್ಯಾಂಗಿಂಗ್ ಬೇಕು, ಇಂತೆಂತ ಲೈಟ್ ಬೇಕು ಅಂತ. ಆಗ ನಾವು ಅವರಿಗೆ ಬೇಕಾದಾಗೆ ನಾವು ಹಾಕ್ಬೇಕಾಗ್ತದೆ. ಅದು ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಕೂಡ ಹಾಗೆ ನಾವು 2 ಚಿಕ್ಕ ಸ್ಪೀಕರ್ ಹಾಕಿ ನಾವು ಸೌಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಸೌಂಡ್ ಮಾಡಿದ್ರೆ ಅಲ್ಲಿ 1000 ಜನ ಸೇರಿರ್ತಾರೆ. ನೀವು ನೋಡಿರ್ಬೋದು, ಈಗ ಇನ್ನು ದಸರಾ ಬಂತು. ದಸರಾ ಒಂದು ಇಲ್ಲಿ ನಮ್ದು ಈ ಕಾರ್ಪೊರೇಷನ್ ಹತ್ರನೇ ಆರ್ಕೆಸ್ಟ್ರಾ ಆಗ್ತದೆ, ನೀವು ನೋಡಿರ್ಬೋದು. ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ. ಕೊನೆಯವರ ತನಕ ಸೌಂಡ್ ಮುಟ್ಲಿಲ್ಲ ಆದ್ರೆ ಕೂಡ ಸೌಂಡ್ ಅವರನ್ನೇ ಬೈತಾರೆ, ಅಲ್ಲಿ ಪೇಮೆಂಟ್ ಕೊಡುದಿಲ್ಲ, ನಮ್ಗೆ ಹೇಳ್ತಾರೆ ಸೌಂಡ್ ಸರಿ ಇಲ್ಲ ಅಂತ. ಹಾಗೆ ನಮ್ಗೆ ನಾವು ಎಂತ ಹೇಳುದು ಅಂತ ಹೇಳಿದ್ರೆ ಸಾರ್ವಜನಿಕ ಫಂಕ್ಷನ್ಗೆ ಅಲ್ಲಿ ಒಂದು ಪ್ಲೇಸ್ ಹೇಗೊಂಡು ಈಗ ಒಂದು ಗ್ರೌಂಡ್ ಅಂತ ಇರುವಾಗ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ. ಈಗ ಇಲ್ಲಿ ಕೊನೆ ಚೇರ್ ಉಂಟು, ಕೊನೆ ಚೇರ್ ತನಕ ನಮ್ದು ಸೌಂಡ್ ಮುಟ್ಬೇಕಂತ ಅಷ್ಟೇ. ನಾವು ಬೇರೆಯವ್ರಿಗೆ ಉಪದ್ರ ಮಾಡ್ಬೇಕು ಅದು ಇದಂತ ಎಂತ ಹೇಳುದಿಲ್ಲ. ನಾವು ಇಲ್ಲಿ ನಮ್ದು ಟೈಮಿಂಗ್ಸ್ ವಿಷಯದಲ್ಲಿ ನಮ್ದು ಏನು ಚರ್ಚೆ ಇಲ್ಲ. ನಾವು ಸೌಂಡ್ ಹಾಕಿದ್ರೆ ಕೊನೆ ತನಕ ಮುಟ್ಬೇಕು.
ಈಗ ಮೊನ್ನೆ ಬಂಟ್ವಾಳದಲ್ಲಿ ಕೆಲವು ಪೊಲೀಸ್ನವರು ಬಂದು ಬೇಸ್ ಆಗಿತ್ತು. ಬೇಸ್ ಈಗಲೇ ಬೇಕು, ಯಾಕೆಂದ್ರೆ ಈಗ ಸೌಂಡ್ ಅಲ್ಲಿ ನಾವು ಮೇಲಿದ್ರಲ್ಲಿ ಮಿಡ್ ಬಂದ್ರೆ ಬೇಸ್ ಕೆಳಗಿದ್ರಲ್ಲಿ ಬರ್ತದೆ. ಅದೊಂದು ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ. ಈಗ ಒಂದು ಸಿಂಗಿಂಗ್ ಅಲ್ಲಿ ಕ್ಲಾರಿಟಿಗೋಸ್ಕರ ಬೇಕಾಗ್ತದೆ. ಆಗ ಬಂಟ್ವಾಳದಲ್ಲಿ ಬಂದು ಹೇಳಿದ್ರು ಅಂತ ಹೇಳಿದ್ರೆ ಬೇಸ್ ಅನ್ನು ತೆಗೀರಿ, ಅದು ಡಿಜೆ ಅಂತ ಹೇಳಿದ್ರು. ಆಯ್ತು, ತೆಗೆದ್ರು. ಒಂದು 4 ಟಾಪ್ ಆಗೋದು ಎಂತ ಮಾತಾಡ್ಲಿಲ್ಲ. ಟಾಪ್ ಎಷ್ಟು ಹಾಕಿ ಬೇಸ್ ತೆಗೀರಿ, ಅದು ಡಿಜೆ ಅಂತ ಹೇಳಿದ್ರು. ಒಂದೊಂದು ಕಡೆಯಲ್ಲಿ ಬೇಸ್ ಇತ್ತು, ಟಾಪ್ ಇತ್ತು, ಮಿಕ್ಸರ್ ಚಿಕ್ಕ ಮಿಕ್ಸರ್ ಇರ್ತದೆ. ಯಾಕೆಂದ್ರೆ 1-2 ಮೈಕ್ ಇದ್ರೆ, ಈಗ ಇಲ್ಲಿ ಒಂದು 3 ಮೈಕ್ ಉಂಟು. 3 ಮೈಕ್ ಇಷ್ಟು ಒಂದು 8 ಚಾನಲ್ 10 ಚಾನಲ್ ಮಿಕ್ಸರ್ ಬೇಡ, ಒಂದು 3 ಚಾನಲ್ ಮಿಕ್ಸರ್ ಸಾಕು. ಅಲ್ಲಿಗೆ ಎಷ್ಟು ಬೇಕು 3 ಚಾನಲ್ ಮಿಕ್ಸರ್ ಕೊಂಡದ್ದು. ಅದನ್ನು ನೋಡಿ ಪೊಲೀಸ್ನವರು ಹೇಳಿದ್ರಂತೆ ಇದು ಡಿಜೆ, ಇದನ್ನು ತೆಗೆಯರ ಅಂತ. ಈ ಚಿಕ್ಕ ಮಿಕ್ಸರ್ ಅನ್ನು ತೆಗೆದು ದೊಡ್ಡ ಮಿಕ್ಸರ್ ಹಾಕಿದ್ರು, ಮಾಡಿ ಅಂತ ಹೇಳಿದ್ರು. ಹಾಗೆ ಈಗ ಡಿಪಾರ್ಟ್ಮೆಂಟ್ಗೆ ಕೂಡ ರಾಂಗ್ ಇನ್ಫಾರ್ಮೇಶನ್ ಉಂಟು. ಅವರು ಸ್ವಲ್ಪ ತಿಳಿಬೇಕಂತ ನಾವು ಹೇಳಿದ್ವಿ. ನಾವು ಡಿಜೆ ಹಾಕ್ಬೇಕು ಅಲ್ಲ ಇದಾಗ್ಬೇಕಂತ ಹೇಳುದಲ್ಲ. ಮತ್ತೆ ನಾವೀಗ ಡಿಜೆಗೆ ಅಂತ ಹೇಳಿದ್ರೆ ಕೂಡ ನಮ್ದು ಸದಸ್ಯರು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ. ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ನಾವು ಮಳೆಗಾಲದಲ್ಲಿ ನಮ್ಗೆ ಎಂತ ವರ್ಕ್ ಇರುವುದಿಲ್ಲ. ನಮ್ಮ ಹತ್ರ ಇಷ್ಟು ಲೇಬರ್ ಇರ್ತಾರೆ. ನಮ್ಗೆ ಕೆಲಸ ಸ್ಟಾರ್ಟ್ ಆಗುದೇ ಮೊನ್ನೆಯಿಂದ. ಅಷ್ಟಮಿ ಆಗಿರ್ಬೋದು, ಇನ್ನು ಚೌತಿ ಬರ್ತದೆ, ಇನ್ನು ದಸರಾ ಬರ್ತದೆ, ಈದ್ ಮಿಲಾದ್ ಬರ್ತದೆ. ಇದಕ್ಕೆಲ್ಲ ನಮ್ಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ, ಲೈಟಿಂಗ್ ಸ್ಟಾರ್ಟ್ ಆಗ್ತದೆ. ಆಗ್ಲೇ ನಮ್ಗೆ ಕೆಲಸ ಇಲ್ಲದ್ರೆ ನಾವು ಎಂತ ಮಾಡುದು ಅಂತ ಜಿಲ್ಲಾಡಳಿತವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇನ್ನು ನಾವು ಸಾರ್ವಜನಿಕವಾಗಿ ಎಲ್ಲಿ ಕೂಡ ಸೌಂಡ್ ಆಗುದಿಲ್ಲ. ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ. ಈಗ ಚೌತಿ ಇರ್ಬೋದು, ಇನ್ನು ಬರ್ತದೆ ಈದ್ ಮಿಲಾದ್, ಎಲ್ಲ ಕಡೆಗೆ ಕೂಡ ನಾವು ಲೈಟಿಂಗ್ಸ್ ಆಗಿ ಕೊಡ್ತೇವೆ. ಸೌಂಡ್ ಸಾರ್ವಜನಿಕವಾಗಿ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಈ ಮೊನ್ನೆ ಅಷ್ಟಮಿ ದಿವಸನೇ ತುಂಬಾ ಕಂಪ್ಲೇಂಟ್ ಆಯ್ತು. ನಮ್ಮ ಸದಸ್ಯರ ಹತ್ರ ಆಲ್ರೆಡಿ ಮಳೆಗಾಲದಲ್ಲಿ ಕೆಲಸ ಇಲ್ಲದೆ 1 ರೂಪಾಯಿ ಕಿಸೆಯಲ್ಲಿ ಹಣ ಇಲ್ಲ. ಪುನಃ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಬಿಡಿಸ್ಬೇಕು. ಬಂಟ್ವಾಳದಲ್ಲಿ ಕೂಡ ಆಯ್ತು, ನಾವು ಬಿಡಿಸ್ಬೇಕಾಗ್ತದೆ. ಆಗ ನಮಗೆ ಪುನಃ ಅದಕ್ಕೆ ಹಣ ಇಲ್ಲಿಂದ ಬರುದು. ಅದಕ್ಕೋಸ್ಕರ ನಾವು ನಿನ್ನೆ ಮೀಟಿಂಗ್ ಅಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮೀಟಿಂಗ್ ಅಲ್ಲಿ ನಮ್ದು ಬಂಟ್ವಾಳ, ಮಂಗಳೂರು ತಾಲೂಕು, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಎಲ್ಲರೂ ಸೇರಿಕೊಂಡು ನಾವು ಸಾರ್ವಜನಿಕವಾಗಿ ಸೌಂಡ್ ಮಾಡುದು ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ. ಯಾವ ತನಕ ಹೇಳಿದ್ರೆ ನಮಗೆ ಒಂದು ಪೊಲೀಸ್ ಸ್ಟೇಷನ್ ಅಥವಾ ನಮ್ಮ ಜಿಲ್ಲಾಡಳಿತ ಸರ್ಕಾರ ನಮಗೆ ಕೊಡ್ಬೇಕು, ತೊಂದರೆ ಇಲ್ಲ, ನೀವು ಸೌಂಡ್ ಮಾಡಿ, ನಿಮ್ಗೆ ಏನು ಸೀಸು ಮಾಡುದಿಲ್ಲ ನಾವು. ಮತ್ತೆ ನಿಮ್ದು ಎಷ್ಟು ಜನಸಂಖ್ಯೆ, ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರಿ ಇರ್ತದೆ, ಅವ್ರ ಎಲ್ಲಿ ಕೊನೆಯ ಯಾರು ಇರ್ತಾರೆ ಅಲ್ಲಿ ತನಕ ಸೌಂಡ್ ಮುಟ್ಟಾಗಿ ನೀವು ಸೌಂಡ್ ಹಾಕಿ ಅಂತ ಹೇಳಿದ್ರೆ ನಾವು ಅದನ್ನ ಹಾಕ್ತೇವೆ ಅಂತ ಹೇಳಿ. ಮತ್ತೆ ನಮಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅವರು, ನಾವು ಏನು ಇದು ಮಾಡುದಿಲ್ಲ ಅಂತ. ಖಾಲಿ ಬಾಯಿ ಮಾತಲ್ಲಿ ಅದ್ರಲ್ಲಿ ಮೀಡಿಯಾದಲ್ಲಿ ಹೇಳಿದ್ರೆ ಪುನಃ ಕೆಲವು ಸ್ಟೇಷನ್ ಅವರು ಕೇಸ್ ಆಗುದು, ಕೊಂಡೋಗುದು ಪ್ರಾಬ್ಲಮ್ ಆಗ್ತದೆ. ಹೌದು, ಮನವಿ ಈಗ ನಮ್ಮ MLA ಅವರಿಗೆಲ್ಲ ಕಳಿಸಿ ಆಗಿದೆ. ಅವರೀಗ ಬೆಂಗಳೂರಲ್ಲಿ ಇದ್ದಾರೆ, ಅವರಿಗೆ ಕಳಿಸಿ ಆಗಿದೆ, ಈಗಾಗಲೇ ಕೊಟ್ಟಿರ್ತೇವೆ. ಮತ್ತೆ DC ಮತ್ತೆ ಕಮಿಷನರ್ ಅವರಿಗೆ ಈಗ ಇದು ಪ್ರೆಸ್ ಮೀಟ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಇದ್ದೇವೆ. ಡಿಜೆ ಅಂದ್ರೆ ಅದು ಸಬ್ಜೆಕ್ಟ್ ಬೇರೆ. ಡಿಜೆ ಅಂದ್ರೆ ಡಿಸ್ಕೋ ಜಾಕಿ ಅಂತ. ಡಿಜೆ ಪ್ಲೇ ಮಾಡುವವನಿಗೆ ಡಿಜೆ ಅಂತ ಹೇಳ್ತಿದ್ದಾರೆ, ಹೇಳುದು ಆಕ್ಚುಲಿ ಡಿಜೆ. ಅದು ಸೌಂಡ್ ಲಿಮಿಟ್. ಅದೇ ಸೌಂಡ್ ಲಿಮಿಟ್ ನ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಎಷ್ಟು ಬೇಕು ಅದನ್ನ ನೋಡಿ ಅವರು ಅದನ್ನು ಮಾಡ್ಲಿ. ಅದರ ಬಗ್ಗೆ ನಾವೇನು ಕಂಪ್ಲೇಂಟ್ ಇಲ್ಲ. ಅದು ಡಿಜೆ ಅಲ್ಲ, ಏನು ಸ್ಪೀಕರ್ ಏನಂತ ಅವ್ರಿಗೆ ಗೊತ್ತಿರ್ಬೇಕು ಏನಂತ. ಇದು ಇಂಥದ್ದನ್ನು ಸಬ್ ನೋಡಿಕೊಂಡು ಡಿಜೆ ಸ್ಪೀಕರ್ ಅಂತ, ಅದಕ್ಕೆ ಅರ್ಥವಿಲ್ಲ. ಡಿಜೆ ಅಂತ ಸಪರೇಟ್ ಸ್ಪೀಕರ್ ಬರುದಿಲ್ಲ ಡಿಜೆಗೆ. ಡಿಜೆ ಅಂದ್ರೆ ಡಿಸ್ಕೋ ಜಾಕಿ, ಅವನು ಡಿಜೆ ಪ್ಲೇ ಮಾಡುವವನಿಗೆ ಡಿಜೆ ಅಂತ. ಅವನಿಗೆ ಸ್ಪೀಕರ್ ಹಾಕಿ ಕೊಡೋದು ನಾವು. ವಾಲ್ಯೂಮ್ ನ ಬಗ್ಗೆ, ಡೆಸಿಬೆಲ್ ನ ಬಗ್ಗೆ ಅದು ಒಬ್ಬರು ನೋಡ್ಕೊಳ್ಳಿ. ಅದ್ರ ಬಗ್ಗೆ ನಾವು ಕೊಡಿಸಿಕೊಳ್ಳುದಿಲ್ಲ. ಡಿಜೆ ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ? ಡಿಜೆ ಅಂದ್ರೆ ಸಿಸ್ಟಮ್ ಅಲ್ಲಿ ಬರುದು. ಸಿಸ್ಟಮ್ ಜಾಸ್ತಿ, ಅದೇ ನಾನು ಹೇಳುದು, ಸಿಸ್ಟಮ್ ಜಾಸ್ತಿ ಹಾಕದಂತೆ ಅದೆಂತ ಇದ್ರೆ ಅದನ್ನು ನೋಡ್ಕೊಳ್ಳಿ. ಗವರ್ಮೆಂಟ್ನ ಆದೇಶ ಏನಿದೆ ಅದರ ಬಗ್ಗೆ ಮಾಡ್ಲಿ. ಡಿಜೆ ಅಂದ್ರೆ ಇದನ್ನು ಗೊತ್ತಿಲ್ಲ, ಅದು ತೆಗಿಸಬಾರ್ದು ಅಂತ ಅಷ್ಟೇ ಹೇಳುದು. ಟೈಮಿನ ಬಗ್ಗೆ ನಾವು ಅದರ ಮಾತಾಡುದಿಲ್ಲ. ಅದು ನಮ್ಮ ಕಾನೂನು ಹೇಗಿದೆ ಹಾಗೆ ಮಾಡ್ತೇವೆ. ಅದರ ಬಗ್ಗೆ ನಾವು ಆರ್ಗ್ಯುಮೆಂಟ್ ಮಾಡುವುದಿಲ್ಲ. ನಮ್ಗೆ ಬದುಕಲಿಕ್ಕೆ ಒಂದು ಆಧಾರ ಮಾಡಿಕೊಡ್ಬೇಕಂತ ಅಷ್ಟೇ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 94817 57193.